ನಮಸ್ಕಾರ. ನಾವು ಈಗ ಕಾನಾದ ಕೀಲಿಮಣೆಯಲ್ಲಿ ಯಾವ ರೀತಿ ಟಂಕಿಸಬೇಕು ಅಂತ ಹೇಳಿ ನಾವು ಈಗ ತೋರಿಸ್ಕೊಡ್ತಾ ಇದ್ದೀವಿ. ಈಗ ಈ ಎರಡು ಕೈಗಳ ಈ ಎಡಗೈ 3 ಬೆರಳು ಮತ್ತೆ ಬಲಗೈ 3 ಬೆರಳುಗಳಿಂದ ನಾವು ಈ ಕೀಲಿಮಣ್ಣಿನಲ್ಲಿ ಟಂಕಿಸಬೇಕು. ಈಗ ಯಾವ ರೀತಿ ಮೊದಲನೇದಾಗಿ ಎಡಗೈ ಉಂಗುರ ಬೆರಳಿನಿಂದ ಆ ಸಾಲಿನಿಂದ ಮೇಲಿನಿಂದ ಕೆಳಕ್ಕೆ ಹಾಗೂ ಮಧ್ಯದ ಉಂಗುರ ಬೆರಳಿನಿಂದ ಕಾ ಸಾಲಿನ ಮೇಲಿಂದ ಕೆಳಗೆ ಹಾಗೂ ತೋರು ಬೆರಳಿನಿಂದ ಕ ಮತ್ತು ಕ ಸಾಲಿನ ಅಕ್ಷರಗಳನ್ನು ಟಂಕಿಸಬೇಕು. ಹಾಗೆ ಈ ಸಾಲುಗಳನ್ನು ಈ ತೋರು ಬೆರಳಿನಿಂದ ಮತ್ತೆ ತ ದ ನ ಪ ಬ ಮ 1 2 5 ಈ ಅಕ್ಷರ ಮತ್ತೆ ಅಂಕೆಗಳನ್ನ ಈ ತೋರು ಬೆರಳಿನಿಂದ ಟಂಕಿಸಬೇಕು. ಮತ್ತೆ ಇದು ಯಾವ ರೀತಿ ನಾವು ಟಂಕಿಸಬೇಕು ಅಂತ ಹೇಳಿ ಈಗ ಇಲ್ಲಿ ತೋರಿಸ್ತೇನೆ. ಮೊದಲನೇದಾಗಿ ನಾವು ಈಗ ನೋಡಿ ಎಡಗೈ ಬೆರಳುಗಳಿಂದ ಯಾವ ರೀತಿ ಟಂಕಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇ ಅಭ್ಯಾಸ ಪಾಠ ಅ ಖ ತ ದ ಅ ಕ ತ ದ ಅ ಕ ತ ದ. ಹೆಬ್ಬೆರಳಿನಿಂದ ಈ ಸ್ಪೇಸ್ ಬಟನ್ ನ ನೀವು ಪ್ರೆಸ್ ಮಾಡಿದ್ರೆ ಅದು ಮುಂದೆ ಹೋಗುತ್ತೆ. ಅ ಕ ತ ದ. ನಿಮ್ಗೆ ಸ್ಪೇಸ್ ಬಟನ್ ಬೇಡ ಅಂದ್ರೆ ಹಾಗೆ ಟೈಪ್ ಮಾಡ್ಬೋದು. ಅ ಕ ತ ದ. ಈಗ ಅದೇ ರೀತಿ ಮುಂದೆ ಹೋದ್ರೆ ಬಲಗೈ ಬೆರಳುಗಳಿಂದ ಯಾವ ರೀತಿ ಟಂಕಿಸ್ಬೇಕು ಅಂತ ಹೇಳಿ ತೋರಿಸ್ತೇವೆ. ಈಗ ಎಡಗೈ ಸ್ವಲ್ಪ ರೆಸ್ಟ್ ಅಲ್ಲಿ ಇರುತ್ತೆ. ಬಲಗೈ ಬೆರಳುಗಳಿಂದ ಟಂಕಿಸ್ಬೇಕು. ಈಗ ಉ ರ ಲ ವ ಅಂದ್ರೆ ಈ ಬಲಗೈ ಬೆರಳುಗಳು ಉಂಗುರ ಬೆರಳಿನಿಂದ ರ ಸಾಲಿನ ಮೇಲಿಂದ ಕೆಳಗಡೆ ಅಕ್ಷರಗಳನ್ನು ರ ವ ಶಿಫ್ಟ್ ಬಟನ್ ಶ ಹ ಶಿಫ್ಟ್ 7 9 ಶಿಫ್ಟ್ ಮತ್ತೆ ಒತ್ತಕ್ಷರದ ಕೀಲಿಯನ್ನು ಟಂಕಿಸಬೇಕು. ಮತ್ತೆ ಮಧ್ಯದ ಬೆರಳಿನಿಂದ ಯ ಲ ಳ ಶ ಸ ಅಹ 6 8 0 ಮತ್ತೆ ಭಾಷೆ ಬದಲಾವಣೆಯ ಒಂದು ಬಟನ್ ಬೇಕಾದ್ರೆ ಪ್ರೆಸ್ ಮಾಡ್ಕೋಬಹುದು. ಮತ್ತೆ ತೋರು ಬೆರಳಿನಿಂದ ಬಲಗೈ ತೋರು ಬೆರಳಿನಿಂದ ಉ ಐ ಔ ಮತ್ತೆ ಈ ಅಕ್ಷರಗಳನ್ನ ಮತ್ತೆ ವಿಂಡೋಸ್ ಅಕ್ಷರ ಕೀಲಿಯನ್ನ ಬೇಕಾದ್ರೆ ನೀವು ಪ್ರೆಸ್ ಮಾಡ್ಕೋಬಹುದು. ಇನ್ನು ತೋರು ಬೆರಳಿನಿಂದ ಈ ಸಾಲಿನ ಥ ಧ ಸ್ಪೇಸ್ ಬಟನ್ ಮತ್ತೆ ಫ ಬ ಸ್ಪೇಸ್ ಬಟನ್ 2 4 ಮತ್ತೆ ಸ್ಪೇಸ್ ಬಟನ್ ನ ಪ್ರೆಸ್ ಮಾಡಬಹುದು. ಯಾವ ರೀತಿ ಟಂಕಿಸ್ಬೇಕು ಅಂತ ಹೇಳಿ ಈಗ ತೋರಿಸ್ತೇನೆ. ಈಗ ಎಡಗೈ ಬೆರಳುಗಳಿಂದ ಉ ರ ಲ ವ ಉ ರ ಲ ವ ಉ ರ ಲ ವ. ಬೇಕಾದ್ರೆ ನೀವು ಹೆಬ್ಬೆರಳಿನಿಂದ ಈ ಸ್ಪೇಸ್ ಬಟನ್ ನ ಪ್ರೆಸ್ ಮಾಡ್ಬೋದು. ಉ ರ ಲ ವ. ಈ ರೀತಿ ನಾವು ಮೊದಲನೇ ಅಭ್ಯಾಸವನ್ನ ಶುರು ಮಾಡ್ತೀವಿ. ಶುರು ಮಾಡಿ ನಂತರದಲ್ಲಿ ಈಗ ಎರಡು ಕೈಗಳಿಂದ ಯಾವ ರೀತಿ ಟಂಕಿಸ್ಬೇಕು ಅಂದ್ರೆ ಅ ಖ ತ ದ ಉ ರ ಲ ವ ಅ ಖ ತ ದ ಉ ರ ಲ ವ. ಈ ರೀತಿ ಈ 2 ಗಂಟೆ ಅಥವಾ 3 ಗಂಟೆ ಸಮಯದಲ್ಲಿ ಈ ಒಂದು ಪಾಠನ ನೀವು ಕಲಿಬಹುದು. ಅದೇ ರೀತಿಯಾಗಿ ನೀವು ಮುಂದೆ ಅದೇ ರೀತಿ ಕಲಿತಾ ಹೋದ್ರೆ ನೀವು ಈಗ ಕಾಗುಣಿತವನ್ನು ಕೂಡ ಅದೇ ರೀತಿ ನೀವು ಟೈಪ್ ಮಾಡ್ಬೋದು. ನೋಡಿ, ಖ ಪೂರ್ಣ ವ್ಯಂಜನ ಮತ್ತೆ ಮುಂದಿನ ಅಕ್ಷರ
ಕ ಶಿಫ್ಟ್ ಯಾವ್ದಾದ್ರು ನೀವು ಇಟ್ಕೊಂಡು ಕ ದೀರ್ಘ, ಮತ್ತೆ ಕ ಶಿಫ್ಟ್ ಯಾವ್ದಾದ್ರು ಉಪಯೋಗಿಸಿ ಕಿ, ಕ ಶಿಫ್ಟ್ ಯಾವ್ದಾದ್ರು ಉಪಯೋಗಿಸಿ ಈ, ಕ ಈಗ ಉ ನಾವು ಟೈಪ್ ಮಾಡಬೇಕು. ಬಲಗೈ ಬೆರಳಿನ ಈ ಒಂದು ಶಿಫ್ಟ್ ನ ಪ್ರೆಸ್ ಮಾಡ್ತಾ ಉ ಕು, ಮತ್ತೆ ಕು ಕು ಇದೇ ರೀತಿ ನಾವು ಟಂಕಿಸ್ಬೇಕು. ಇನ್ನು ಮುಂದುವರೆದು ನೀವು ಇದು ಕ ವರ್ಗದಲ್ಲಿ ಆಯ್ತು. ಈಗ ಚ ವರ್ಗದಲ್ಲಿ ನಾವು ಟೈಪ್ ಮಾಡಬೇಕು ಅಂದ್ರೆ ಚ, ಈಗ ಐ ಟೈಪ್ ಮಾಡಬೇಕು ಚೈ, ಚ ಹೌ ಟೈಪ್ ಮಾಡಬೇಕು ಅಂದ್ರೆ ಚೌ. ಈ ರೀತಿಯಾಗಿ ನಾವು ಎಲ್ಲ ಟ ವರ್ಗ, ತ ವರ್ಗ, ಪ ವರ್ಗ ಈ ರೀತಿಯಾಗಿ ನಾವು ಅಕ್ಷರಗಳನ್ನ ಕಲಿತಾ ಹೋಗ್ಬೇಕು. ಇದು ಅಭ್ಯಾಸ ನಿಮಗೆ ಆಯಾ ಅಭ್ಯಾಸ ಪುಸ್ತಕದಲ್ಲಿ ನಾವು ತೋರಿಸಿದೀವಿ. ಈ ರೀತಿಯಾಗಿ ಇದೆ. ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನೀವು ಎಲ್ಲ ಅಕ್ಷರಗಳನ್ನ ನೀವು ಕಲಿಬೇಕು. ಈಗ ನಂತರದಲ್ಲಿ ನಾವು ಈಗ ಒತ್ತಕ್ಷರಗಳನ್ನ ಹೇಗೆ ಕಲಿಬೇಕು ಅಂತ ಹೇಳಿ ತೋರಿಸ್ತೇವೆ. ಈ ಒತ್ತಕ್ಷರಗಳ ಬಗ್ಗೆ ಈಗ ಸ್ವಲ್ಪ ತೋರಿಸ್ತೇನೆ. ಈಗ ಮೊದಲು ಕ ಒಂದು ಒತ್ತಿ, ಒತ್ತಕ್ಷರದ ಕೀಲಿಯನ್ನು ಒತ್ತಿ, ಈಗ ಮತ್ತೆ ವ್ಯಂಜನ ಅದ ಕ ನ ಒತ್ತಿದ್ರೆ ಒತ್ತಕ್ಷರ ಕ ಬರುತ್ತೆ. ಈಗ ನೀವು ಕ ಒತ್ತಿ ಅದೇ ಒತ್ತಕ್ಷರದ ಕೀಲಿಯನ್ನು ಒತ್ತಿ ಅದೇ ಅಕ್ಷರ ಒತ್ತಿದ್ರೆ ಕ ಬರುತ್ತೆ. ನಿಮಗೆ ಬೇರೆ ಖಡ್ಗ ಅಂತ ಹೊಡಿಬೇಕು ಅಂದ್ರೆ ಕ ಒತ್ತಿ, ಡ ಒತ್ತಿ, ಒತ್ತಕ್ಷರ ಒತ್ತಿ, ದ ಒತ್ತಿ ಖಡ್ಗ ಬಂತು. ಅದೇ ರೀತಿ ಕರ್ನಾಟಕ ಕ ರ ನ ಕರ್ನಾಟಕ ಈ ರೀತಿಯಾಗಿ ನೀವು ಟಂಕಿಸ್ಬೋದು. ಮತ್ತೆ ನಾವು ಅಭ್ಯಾಸ ಪುಸ್ತಕದಲ್ಲಿ ಈಗಾಗಲೇ ಹೇಳಿರೋ ರೀತಿ ನೀವು ಟಂಕಿಸ್ತಾ ಹೋದ್ರೆ ಈ ರೀತಿಯಾಗಿ 1-2 ಗಂಟೆಯಲ್ಲಿ ನೀವು ಅಭ್ಯಾಸ ಮಾಡ್ಬೋದು. ಇನ್ನು ಮುಂದುವರೆದು ಈಗ ಅರ್ಧ ಅಕ್ಷರ ಹೊಡಿಬೇಕು ಅಂದ್ರೆ ನಾವು ಈಗ ಅರ್ಕ ಆ ಹೊಡೆದು ಕ ಹೊಡೆದು ಮೊದಲು ರಾ ಪ್ರೆಸ್, ಈಗ ಕರ್ನಾಟಕ ಅಂತ ನಾವು ಹೊಡಿತೀವಲ್ಲ, ಕ ಹೊಡೆದು ಮೊದಲು ರಾ ಹೊಡೆದು ಆಮೇಲೆ ನಾ ಕರ್ನಾಟಕ. ಇದು ಅರ್ಕಾವತ್ತಾಯ್ತು. ಇನ್ನ ರಾವತ್ತು ಹೇಗೆ ಬರಬೇಕು ಅಂತ ಅಂದ್ರೆ ಈಗ ವಕ್ರ ಅಂತ ಟೈಪ್ ಮಾಡ್ಬೇಕು. ವ ಮೊದಲು ವ್ಯಂಜನ, ಆಮೇಲೆ ಒತ್ತಕ್ಷರ, ಆಮೇಲೆ ರಾ ಪ್ರೆಸ್ ಮಾಡಿದ್ರೆ ರಾವತ್ತು ಬಂತು. ಈಗ ಅರ್ಕಾವತ್ತು ಯಾವ ರೀತಿ ಅಂದ್ರೆ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಕೀಲಿಮಣಿ ಹಿಂಭಾಗದಲ್ಲಿ ಇಲ್ಲಿ ಮಾಹಿತಿ ಕೊಟ್ಟಿದೀವಿ, ಒಂದ್ಸಲ ನೀವು ನೋಡ್ಬಹುದು. ಒತ್ತಕ್ಷರ ಮತ್ತೆ ಅರ್ಕಾವತ್ತು ಯಾವ ರೀತಿ ಅಂತ ಹೇಳಿ ತೋರಿಸಿದೀವಿ, ನೋಡ್ಕೊಬಹುದು ಒಂದ್ಸಲ. ಅದ್ರ ಮಾಹಿತಿ ಬೇಕು ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ. ಈ ರೀತಿಯಾಗಿ ಈ ಕೀಲಿಮಣೆಯಲ್ಲಿ ನಾವು ಟಂಕಿಸ್ಬೋದು. ಇದನ್ನ ನೀವು ಈಗ ಒಂದು ವಾಕ್ಯದಲ್ಲಿ ಕೆಲವು ಅಕ್ಷರಗಳನ್ನ ನಾನು ಹೊಡಿತೀನಿ. ಕರ್ನಾಟಕ ಒಂದು ರಾಜ್ಯ, ಇದರ ರಾಜಧಾನಿ ಬೆಂಗಳೂರು. ನೀವು ಈ ರೀತಿಯಾಗಿ ಬೇಗ ಬೇಗ ನೀವು
ಪುಸ್ತಕಗಳನ್ನು ಕೂಡ ನೀವು ಇದರಲ್ಲಿ ಟೈಪ್ ಮಾಡ್ಬೋದು. ಈ ರೀತಿಯಾಗಿ ನೀವು ಟೈಪ್ ಮಾಡ್ಬೋದು. ದೀರ್ಘ ಕಾಗುಡ ಸುಕಿ ದೀರ್ಘ ಕಿ ಕಾಕಂಬು ಕು ಕಕಂಬು ದೀರ್ಘ ಕು ಕಾಕಟ ಸುಳಿ ಕು ಕಾಕಟ ಸುಳಿ ದೀರ್ಘ ಕು ಕಾಕೇತ್ವ ಕೆ ಕಾಕೇತ್ವ ದೀರ್ಘ ಕೆ ಕಾಕೈತ್ವ ಕೈ ಕಾಕೋತ್ವ ಕೋ ಕಕೋತ್ವ ದೀರ್ಘ ಕೋ ಕಾಕೌತ್ವ ಕೌ ಕಾಕೊಂಡ್ ಸೊನ್ನೆ ಕಂ ಕಾಕೆರಡು ಸೊನ್ನೆ ಕಹ. ಈಗ ಸರ್ ಈಗ ಕ ಅರ್ಧಾಕ್ಷರ ಮಾಡ್ಬೇಕು ಅಂದ್ರೆ ಈ ಒತ್ತಕ್ಷರನ ಒತ್ತಬೇಕು. ಮತ್ತೆ ಈ ರೀತಿ ಒತ್ತಿದ್ರಿಂದ ಈಗ ಈ ರೀತಿ ಆದ್ಮೇಲೆ ಖ ಒತ್ತಕ್ಷರ ಬಂತು. ಈಗ ಅಪ್ಪ ಅಪ್ಪ ಅಮ್ಮ ಜಾಣ ಪಾಪು ಮಗು ತಾತ ಅಜ್ಜಿ. ನಿಮ್ಗೆ ಯಾವ ಒತ್ತಕ್ಷರದ ಕೀಲಿ ಬೇಕಾದ್ರೂ ಬಳಸ್ಬೋದು. ನಮಗೆ ಎಡಗೈ ಅಭ್ಯಾಸ ಆಗಿರೋದ್ರಿಂದ ಎಡಗೈ ಬಳಸ್ತಾ ಇದ್ದೀನಿ. ನೀವು ಬಲಗೈ ಅಭ್ಯಾಸ ಮಾಡ್ಕೊಂಡ್ರೆ ಬಲಗೈನಲ್ಲಿ ಬೇಕಾದ್ರೂ ಬಳಸ್ಬೋದು. ಅಜ್ಜಿ ಮೊಮ್ಮಗ ಮೊಮ್ಮಗ. ಮತ್ತೆ ಶಿಫ್ಟು ಈಗ ಕಾವೇರಿ ಅಂತ ಟೈಪ್ ಮಾಡ್ಬೇಕು. ಕಾ ಶಿಫ್ಟ್ ಇಟ್ಕೊಂಡು ಎರಡನೇ ಆ ವಾ ಎ ಶಿಫ್ಟ್ ಇಟ್ಕೊಂಡು ಎ ರಾ. ಈಗ ಶಿಫ್ಟ್ ಇಟ್ಕೊಂಡು ಈ ಕಾವೇರಿ. ಕನ್ಯಾಕುಮಾರಿ ಕ ನಾ ಒತ್ತಕ್ಷರ ಯಾವತ್ತು ಶಿಫ್ಟ್ ಇಟ್ಕೊಂಡು ಆ ಕು ಉ ಮಾ ರಿ. ಶಿಫ್ಟ್ ಸರ್ ಶಿಫ್ಟ್ ಬಟನ್ ಈಗ ಒಂದ್ರ ಮೇಲೆ ಒಂದ್ರ ಒಳಗಡೆ ಮತ್ತೆ ಮೇಲೆ ಈ ತರ 1 2 3 4 5 ಓ ವೈ ಮತ್ತೆ 8 ಅಕ್ಷರದ 8 ಅಂಕಿನಲ್ಲಿ ಝಡ್ ಇದೆ. 6 ನಲ್ಲಿ ಝಡ್ ಮತ್ತೆ ಬೇರೆ ಬೇರೆ ಅಂಕಿಗಳು ಇದೆ. ಇದನ್ನೆಲ್ಲ ನಾವು ಯಾವ ರೀತಿ ಟೈಪ್ ಮಾಡ್ಬೇಕು ಅಂದ್ರೆ ಈಗ ಶಿಫ್ಟ್ ಹಿಡ್ಕೊಂಡು ಒಂದನ್ನ ಪ್ರೆಸ್ ಮಾಡಿದ್ರೆ ಈ ಆಶ್ಚರ್ಯ ಸೂಚಕ ಬಂತು. ಮತ್ತೆ ಅದೇ ಶಿಫ್ಟ್ ಹಿಡ್ಕೊಂಡು 2 ಪ್ರೆಸ್ ಮಾಡಿದ್ರೆ ಹಟ್ ಅಂತ ಏನ್ ಕರಿತೀವಿ ಅದು ಬಂತು. ಮತ್ತೆ ಶಿಫ್ಟ್ ಹಿಡ್ಕೊಂಡು 3ನ ಪ್ರೆಸ್ ಮಾಡಿದ್ರೆ ಇದು ಹ್ಯಾಶ್ ಬಂತು. ಮತ್ತೆ ಈಗ ಶಿಫ್ಟ್ ಬಟನ್ ಪ್ರೆಸ್ ಮಾಡಿ ಯಾವ್ಯಾವ ಅಕ್ಷರ, ಈಗ ನಾವು ಒಂದು ವಾಕ್ಯನ ಪೂರ್ಣ ಆದ್ಮೇಲೆ ಫುಲ್ ಸ್ಟಾಪ್, ಅದಕ್ಕೆ ನಾವು ಪೂರ್ಣ ವಿರಾಮ ಅಂತ ಹೇಳ್ತೀವಿ. ಈ ಪೂರ್ಣ ವಿರಾಮನ ಇಲ್ಲಿ ಕೊಟ್ಟಿದ್ದೇವೆ. ಇದು ನಮಗೆ ಅಲ್ಪ ವಿರಾಮ ಬೇಕು ಅಂದ್ರೆ ಇದನ್ನ ಶಿಫ್ಟ್ ಹಿಡ್ಕೊಂಡು ಒತ್ತಿದ್ರೆ ಅಲ್ಪ ವಿರಾಮ ಬಂತು. ಮತ್ತೆ ನೋಡಿ ಈ ರೀತಿ ಬರ್ತಾ ಇದೆ. ಶಿಫ್ಟ್ ಹಿಡ್ಕೊಂಡು ಈಗ ಪ್ಲಸ್ ಈಕ್ವಲ್ಸ್ ಬಂತು. ಮತ್ತೆ
ಪ್ಲಸ್, ಶಿಫ್ಟ್ ಇಟ್ಕೊಂಡ್ರೆ ಪ್ಲಸ್ ಬಂತು. ಮತ್ತೆ ಪ್ರಶ್ನಾರ್ಥಕ ಚಿಹ್ನೆ ಮತ್ತೆ ಆವರಣ ಚಿಹ್ನೆಗಳು. ಈಗ ಶಿಫ್ಟ್ ಇಟ್ಕೊಂಡೆ ಆವರಣ ಬಂತು. ಮತ್ತೆ ಇದು ಎಂಟರ್ ಕೀ, ನೆಕ್ಸ್ಟ್ ಪೇಜು ಮತ್ತೆ ನೆಕ್ಸ್ಟ್ ಲೈನ್ ಹೋಗ್ಲಿಕ್ಕೆ ಇದು ಡಿಲೀಟ್, ಇದು ಡಿಲೀಟ್ ಕೀ, ಇದು ಪೇಜ್ ಅಪ್ ಪೇಜ್ ಡೌನು, ಮತ್ತೆ ಇದು ಬ್ಯಾಕ್ ಸ್ಪೇಸ್, ಮತ್ತೆ ಇದು ಎಸ್ಕೇಪ್, ಮತ್ತೆ ಇದು ಮೇಲೆ ಕೆಳಗೆ ಮತ್ತೆ ಅಕ್ಕ ಪಕ್ಕ, ಎಡ ಬಲ ಮತ್ತೆ ಮೇಲೆ ಕೆಳಗೆ ಹೋಗ್ಲಿಕ್ಕೆ ಆರೋ ಕೀಸ್ ಅಂತ ಏನ್ ಕರಿತೀವಿ. ಎಡಕ್ಕಿ, ಬಲಕ್ಕಿ, ಬಲಕ್ಕಿ, ಎಡಕ್ಕಿ, ಮೇಲಿನ ಕೀ, ಕೆಳಗಿನ ಕೀ, ಈ ಕೀಗಳನ್ನು ಕೊಟ್ಟಿದ್ದೀವಿ. ಈ ಕೀಗಳು ನಿಮಗೆ ಯಾವುದೇ ಲ್ಯಾಪ್ಟಾಪ್ ಮತ್ತೆ ಡೆಸ್ಕ್ಟಾಪ್ ಕೀಬೋರ್ಡ್ ಏನ್ ಹಾಕೊಂಡಿದ್ದೀರಿ ಅದಕ್ಕೂ ಕೂಡ ಇದು ಕೆಲಸ ಮಾಡುತ್ತೆ. ಆ ಕೀನು ಕೆಲಸ ಮಾಡುತ್ತೆ, ಈ ಕೀನು ಕೆಲಸ ಮಾಡುತ್ತೆ. ಮತ್ತೆ